ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮಾಸ್ಲೋರವರು ಪ್ರತಿಪಾದಿಸಿದಂತಹ ಪ್ರೇರಣೆ ಹಾಗೂ ಪ್ರೇರಣೆಯ ಸಿದ್ಧಾಂತಗಳ ಬಗ್ಗೆ ಚರ್ಚಿಸೋಣ. ಮಾಸ್ಲೋರವರ ಪೂರ್ಣ ಹೆಸರು ಅಬ್ರಹಾಂ ಮಾಸ್ಲೋ. ಇವರು 1943ರಲ್ಲಿ ಮಂಡಿಸಿದಂತಹ ಸಿದ್ಧಾಂತವನ್ನು ಪ್ರೇರಣೆಯ ಸಿದ್ಧಾಂತ ಹಾಗೂ ಎ ಥಿಯರಿ ಆಫ್ ಹ್ಯೂಮನ್ ಮೋಟಿವೇಶನ್ ಎಂದು ಸಹ ಕರೆಯುತ್ತಾರೆ. ಮೊದಲಿಗೆ ನಾವು ಪ್ರೇರಣೆ ಅಂದ್ರೇನು ಅಂತ ಫಸ್ಟು ತಿಳ್ಕೊಳ್ಳೋಣ. ಪ್ರೇರಣೆ ಅಂದರೆ ಉದ್ಯೋಗಿಗಳು ಕೆಲಸ ಮಾಡಲು ವ್ಯವಸ್ಥಾಪಕರು ಉದ್ಯೋಗಿಗಳನ್ನು ಪ್ರೇರೇಪಿಸುವುದನ್ನು ಪ್ರೇರಣೆ ಎಂದು ಕರೆಯುತ್ತಾರೆ. ಪ್ರೇರಣೆಯ ಸಿದ್ಧಾಂತಗಳನ್ನು ಮಾಸ್ಲೋರವರು ಪಿರಮಿಡ್ನ ಆಕಾರದಲ್ಲಿ 5 ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ. ಅವುಗಳಲ್ಲಿ ಮೊದಲನೆಯದಾಗಿ ದೈಹಿಕ ಅವಶ್ಯಕತೆಗಳು. ಈ ದೈಹಿಕ ಅವಶ್ಯಕತೆಗಳೆಂದರೆ ನಮಗೆ ದಿನನಿತ್ಯ ಜೀವನದಲ್ಲಿ ಬಳಸಿಕೊಳ್ಳುವಂತಹ ಗಾಳಿ, ಉತ್ತಮವಾದ ನೀರು, ಪೌಷ್ಟಿಕವಾದ ಆಹಾರ, ನಿದ್ರೆ, ಇವೆಲ್ಲವನ್ನು ಸಹ ಇವು ದೈಹಿಕ ಅವಶ್ಯಕತೆಗಳು. ಇದು ಒಬ್ಬ ಮನುಷ್ಯನಿಗೆ ಆರೋಗ್ಯಯುತವಾಗಿರಬೇಕು ಅಂದರೆ ಅಗತ್ಯವಾಗಿ ಬೇಕೇ ಬೇಕು. ಈ ದೈಹಿಕ ಅವಶ್ಯಕತೆಗಳನ್ನ ಮೂಲಭೂತ ಅವಶ್ಯಕತೆಗಳು ಎಂದು ಸಹ ಕರೆಯುತ್ತಾರೆ. ಎರಡನೆಯದಾಗಿ ಸುರಕ್ಷತೆಯ ಅವಶ್ಯಕತೆಗಳು. ಈ ಸುರಕ್ಷತೆಯ ಅವಶ್ಯಕತೆಗಳೆಂದರೆ ದೈಹಿಕ ಅವಶ್ಯಕತೆಗಳನ್ನು ಪೂರೈಸಿದ ನಂತರ ಈ ಸುರಕ್ಷತೆಯ ಅವಶ್ಯಕತೆಗಳು ಮುಖ್ಯವಾಗಿವೆ. ಅಂದರೆ ಒಬ್ಬ ಮನುಷ್ಯ ಸುರಕ್ಷಿತವಾಗಿರಬೇಕು ಅಂದರೆ ಅವನು ಸುರಕ್ಷಿತವಾದ ಪ್ರದೇಶದಲ್ಲಿ ವಾಸಿಸಬೇಕು, ಅವನಿಗೆ ವೈದ್ಯಕೀಯ ಚಿಕಿತ್ಸೆ ಸಿಗುವಂತಹ ಸೌಲಭ್ಯ ಇರಬೇಕು, ಉದ್ಯೋಗದ ಭದ್ರತೆ ಇರಬೇಕು, ಆರ್ಥಿಕತೆಯಲ್ಲಿ ಮೀಸಲಾತಿ ಇರಬೇಕು. ಇದನ್ನು ನಾವು ಸುರಕ್ಷತೆಯ ಅವಶ್ಯಕತೆಗಳು ಎಂದು ಸಹ ಕರೆಯುತ್ತೇವೆ. ಮೂರನೇದಾಗಿ ಸಾಮಾಜಿಕ ಅವಶ್ಯಕತೆಗಳು. ಈ ಸಾಮಾಜಿಕ ಅವಶ್ಯಕತೆಗಳು ಸಮಾಜದಲ್ಲಿ ಮನುಷ್ಯ ಹೇಗೆ ಬದುಕಬೇಕೆಂದು ತಿಳಿಸಿಕೊಡುತ್ತದೆ. ಅಂದರೆ ಸಮಾಜದಲ್ಲಿ ಮನುಷ್ಯ ಒಬ್ಬ ವ್ಯಕ್ತಿಯನ್ನು ಸ್ನೇಹದಿಂದ ನೋಡಬೇಕು, ಅವನಿಗೆ ಪ್ರೀತಿಯನ್ನು ತೋರಿಸಬೇಕು ಮತ್ತು ನಾವು ಅವರಿಂದ ಪ್ರೀತಿಯನ್ನು ಸ್ವೀಕರಿಸಬೇಕು. ನಾಲ್ಕನೇದು ಗೌರವದ ಅಗತ್ಯಗಳು. ಈ ಗೌರವದ ಅಗತ್ಯಗಳನ್ನು ಬಾಹ್ಯ ಅಗತ್ಯಗಳು ಮತ್ತು ಆಂತರಿಕ ಅಗತ್ಯಗಳು ಎಂದು ವರ್ಗೀಕರಿಸಲಾಗಿದೆ. ಈ ಗೌರವ ಅಗತ್ಯಗಳಲ್ಲಿ ಬಾಹ್ಯ ಅಗತ್ಯಗಳು ಅಂದರೆ ಆತ್ಮಗೌರವ, ಸಾಧನೆ, ಸ್ವಾಭಿಮಾನ. ಬಾಹ್ಯ ಗೌರವದ ಅವಶ್ಯಕತೆಗಳು ಅಂದರೆ ಖ್ಯಾತಿ ಮತ್ತು ಮನ್ನಣೆ. ಒಬ್ಬ ವ್ಯಕ್ತಿ ತನ್ನ ಸಮಾಜದಲ್ಲಿ ಗುರುತಿಸ್ಕೋಬೇಕು ಅಂದರೆ ಅವನು ಏನಾದರೂ ಒಂದು ಸಾಧನೆ ಮಾಡಿರಬೇಕು ಅಥವಾ ಯಾವುದಾದರೂ ಒಂದು ಖ್ಯಾತಿ ಅಥವಾ ಹೆಸರುವಾಸಿಕೆಯನ್ನು ಅವನು ಗಳಿಸಿರಬೇಕು. ಇದು ಮನುಷ್ಯನಿಗೆ ತುಂಬ ಅಗತ್ಯವಾದುದು. ಐದನೆಯದಾಗಿ ಸ್ವಯಂ ವಾಸ್ತವೀಕರಣ. ಈ ಸ್ವಯಂ ವಾಸ್ತವೀಕರಣ ಅಂದರೆ ಉದ್ಯೋಗಿಗಳಾಗಿರ್ಬೋದು ಅಥವಾ ಯಾವುದೇ ಒಬ್ಬ ವ್ಯಕ್ತಿಯಾಗಿರ್ಬೋದು, ಯಾರದೇ ಒತ್ತಡವಿಲ್ಲದೆ ಸ್ವಯಂ ಪ್ರೇರಣೆಯಿಂದ ತಾವು ಕೆಲಸವನ್ನು ಮಾಡ್ತಾರೆ. ಅವರು ಯಾವಾಗಲೂ ಸತ್ಯದಾರಿಯಲ್ಲಿರ್ತಾರೆ, ನ್ಯಾಯಯುತವಾಗಿರ್ತಾರೆ, ಹೆಚ್ಚಿನ ವಿವೇಕ ಮತ್ತು ಜ್ಞಾನವನ್ನು ಹೊಂದಿರ್ತಾರೆ. ಅದೇ ರೀತಿ ಮಾಸ್ಲೋರವರು ಎಕ್ಸ್ ಮತ್ತು ವೈ ಥಿಯರಿ ಎಂಬ 2 ಥಿಯರಿಗಳನ್ನ ಮಂಡಿಸಿದ್ದಾರೆ. ಈ ಎಕ್ಸ್ ಮತ್ತು ವೈ ಥಿಯರಿಗಳು ಉದ್ಯೋಗಿಗಳ ಸ್ವಭಾವದ ಬಗ್ಗೆ ತಿಳಿಸುವಂತಹ ಥಿಯರಿಗಳಾಗಿವೆ. ಹಾಗಾದರೆ ಮಾಸ್ಲೋರವರು ಎಕ್ಸ್ ಥಿಯರಿಯಲ್ಲಿ ಏನು ಹೇಳಿದ್ದಾರೆ ಮತ್ತು ವೈ ಥಿಯರಿಯಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. ಮೊದಲನೆಯದಾಗಿ ಎಕ್ಸ್ ಥಿಯರಿ. ಈ ಎಕ್ಸ್ ಥಿಯರಿಯಲ್ಲಿ ಉದ್ಯೋಗಿಗಳಿಗೆ ಕೆಲಸ ಮಾಡಲು ಇಷ್ಟವಿಲ್ಲದಿದ್ದರೂ ಸಹ ಅವರು ಕೆಲಸ ಮಾಡಬೇಕಾಗುತ್ತದೆ. ವ್ಯವಸ್ಥಾಪಕರ ನಿಯಂತ್ರಣದಲ್ಲಿರ್ತಾರೆ, ಯಾವುದೇ ಜವಾಬ್ದಾರಿ ಇಲ್ಲ ಅಂದರೂ ಕೂಡ ವ್ಯವಸ್ಥಾಪಕರು ನೀಡುವ ಡೈರೆಕ್ಷನ್ನಲ್ಲಿ ಅವರು ಕೆಲಸ ಮಾಡಬೇಕಾಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಅವರಿಗೆ ನಿಯಂತ್ರಣ ಅನ್ನೋದು ಇರುತ್ತೆ. ಫಲಿತಾಂಶಗಳನ್ನು ಉತ್ಪಾದಿಸಲು ಹೆಚ್ಚು ಆಸಕ್ತಿ ಅಥವಾ ಅವರಿಗೆ ಕೆಲಸ ಮಾಡಲು ಯಾವುದೇ ಮಹತ್ವಾಕಾಂಕ್ಷೆ ಇಲ್ಲದಿದ್ದರೂ ಸಹ ಅವರು ತುಂಬ ಒತ್ತಡದಿಂದ ಈ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಆದರೆ ವೈ ಥಿಯರಿಯಲ್ಲಿ ಹಾಗಿರೋದಿಲ್ಲ. ವೈ ಥಿಯರಿಯಲ್ಲಿ ಹೇಳಿರುವಂತೆ ವ್ಯಕ್ತಿಗಳು ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡ್ತಾರೆ. ಯಾವುದೇ ವ್ಯವಸ್ಥಾಪಕರ ಒತ್ತಡ ಇರೋದಿಲ್ಲ, ನಿಯಂತ್ರಣ ಇರೋದಿಲ್ಲ. ಅವರು ಸ್ವತಃ ಜವಾಬ್ದಾರಿಗಳನ್ನು ಅವರೇ ಸ್ವೀಕರಿಸಿ ಹೆಚ್ಚಿನ ಮಾರ್ಗದರ್ಶನದ ಅಗತ್ಯವಿಲ್ಲದೆ ಕೆಲಸ ಮಾಡ್ತಾರೆ. ಮತ್ತು ಜೀವನದ ನೈಸರ್ಗಿಕ ಭಾಗ, ಈ ಕೆಲಸ ಮಾಡೋದು ಅವರು ಜೀವನದ ಒಂದು ನೈಸರ್ಗಿಕ ಭಾಗ, ಇದು ನಮ್ಮ ಕರ್ತವ್ಯ ಎಂದು ತಿಳಿದು ಅವರು ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು.